ಆರ್ಟಿಐ ಕಾರ್ಯಕರ್ತ ಶಾನ್ಪೂಕ್ ದೊಡ್ಡ ಭ್ರಷ್ಟಾಚಾರಿಯಾಗಿದ್ದು ಅವರು ನಾನು ಪಡೆದ ಗೌರವಧನವನ್ನೇ ಭ್ರಷ್ಟಾಚಾರ ಲಂಚ ಎಂದಿರುವುದು ಖಂಡನೀಯ ಎಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಲ್ ಸ್ಪಷ್ಟಪಡಿಸಿದ್ದಾರೆ. ಅವರು ಅಕಾಡೆಮಿಯ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆರ್ಟಿಐ ಕಾರ್ಯಕರ್ತ ಅರವಿಂದ್ ಶಾನ್ಭೋಗ್ ಅವರು ವಾರ್ಷಿಕ 5 ಲಕ್ಷದಷ್ಟು ಆದಾಯ ಹೊಂದಿದ್ರು, ಬಿಪಿಎಲ್ ಕಾರ್ಡ್ ಹೊಂದಿದ್ರು. ಅದು ತನಿಖೆಯಾಗಿ ರದ್ದುಗೊಂಡಿದೆ. ಉಪನ್ಯಾಸಕ, ಕೊಂಕಣಿ, ಲೇಖಕ ಎಂಬಿತ್ಯಾದಿಯಾಗಿ ಹೇಳಿಕೊಳ್ಳುವ ಈ ಅರವಿಂದ್ ಶಾನ್ಭೋಗ್ ಅವರು ತನ್ನ ಬಿಪಿಎಲ್ ಕಾರ್ಡ್ ಬಳಸಿ ಬೇರೆಯವರಿಗೆ ಆರ್ಟಿಐ ಮಾಹಿತಿ ಪಡೆದು ನೀಡುವುದನ್ನೇ ಮುಖ್ಯ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವುದು ಗೊತ್ತಾಗಿದೆ ಎಂದು ರಹೀಂ ಉಚ್ಚಿಲ್ ಹೇಳಿದರು. 28,000 ರೂಪಾಯಿ ಗೌರವ ಮಾಸಿಕ ಧನ ನಾನು ನಿಯಮದಂತೆ ಪಡೆದಿದ್ದೇನೆ. ಇನ್ನು ನಾನು ಕೊರೋನಾ ಕಾಲದಲ್ಲಿ ಹಂಚಿದ 140 ಕಿಟ್ಗಳಿಗೆ ಸಂಬಂಧಿಸಿದಂತೆ ಶೇಕಡಾ 40ರಷ್ಟು ಹಣವನ್ನು ಸ್ವಂತ ಹಣದಿಂದ ನೀಡಿದ್ದೇನೆ. ಇನ್ನು ಕಲಾವಿದರಿಗೆ ನೀಡಿದ 2,000 ರೂಪಾಯಿ ಹಣದ ಬಗೆಗೆ ಫಲಾನುಭವಿಗಳ ಎಲ್ಲ ದಾಖಲೆ ಇಟ್ಟಿದ್ದೇವೆ. ಎಲ್ಲ ಅಕಾಡೆಮಿಯವರು ಸಹ ಗೌರವ ಧನ ಪಡೆಯುತ್ತಾರೆ. ಆದರೆ ಈ ಶಾನ್ಭೋಗ್ ತುಳು ಅಕಾಡೆಮಿ ಮತ್ತು ಬ್ಯಾರಿ ಅಕಾಡೆಮಿ ಅಧ್ಯಕ್ಷರ ಬಗೆಗೆ ಮಾತ್ರ ಭ್ರಷ್ಟಾಚಾರದ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಉಚ್ಚಿಲ್ ಕಿಡಿಕಾರಿದ್ರು. ಗೌರವ ಉಪನ್ಯಾಸಕ ಎಂದು ಚೈತನ್ಯ ವಿದ್ಯಾಸಂಸ್ಥೆಯಲ್ಲಿ ಒಂದು ತರಗತಿ ಕೂಡ ನಡೆಸದೆ 1,17,959 ರೂಪಾಯಿ ಪಡೆದಿರುವುದನ್ನು ಆ ಸಂಸ್ಥೆಯ ಪ್ರಿನ್ಸಿಪಾಲರೇ ತಿಳಿಸಿದ್ದಾರೆ. ಶಾರದಾ ವಿದ್ಯಾಸಂಸ್ಥೆಯಲ್ಲೂ ಗೌರವ ಉಪನ್ಯಾಸಕ ಎಂದು ಸೇರಿದ್ದಾರೆ. ಡಿಡಿಪೇ ಮೂಲಕ ಹಣವನ್ನ ಪಡೆದಿದ್ದಾರೆ. ಶಾನ್ಭೋಗ್ ಬ್ಲಾಕ್ ಮೇಲ್ ವ್ಯಕ್ತಿ ಎಂದು ಸ್ಪಷ್ಟವಾಗಿದೆ. ಈ ವ್ಯಕ್ತಿಯ ವಿರುದ್ಧ ನಾನು 5 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿಯೂ ರಹೀಂ ಉಚ್ಚಿಲ್ ಹೇಳಿದರು. ನಾನು 2020 ಏಪ್ರಿಲ್ ಹಾಗೂ ಮೇ ಇದರ ತನಕ ಒಂದು ಗೌರವ ಮಾಸಿಕ ಧನ 28,000 ಪಡೆದಿರುವುದಕ್ಕೆ ನನ್ನಿಂದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಮಾಧ್ಯಮದ ಮೂಲಕ ಕುಮಟಾ ತಾಲೂಕಿನ ಅರವಿಂದ ಶಾನ್ಭೋಗ್ ಎಂಬುವರು ಆರೋಪ ಮಾಡಿದರು. ಇದು ಸತ್ಯಕ್ಕೆ ದೂರವಾಗಿದೆ. ಅವರು ಆರೋಪ ಮಾಡಿದ ಆ ತಿಂಗಳಲ್ಲಿ ನಾನು 140 ಮನೆಗೆ ಆಹಾರ ಸಾಮಗ್ರಿ ಕಿಟ್ ನಮ್ಮ ಅಕಾಡೆಮಿ ವತಿಯಿಂದ ವಿತರಿಸಲಾಗಿದೆ. 1,350 ರೂಪಾಯಿ ಮೌಲ್ಯದ. ಆಮೇಲೆ ಈ ಎಲ್ಲ ಕೆಲಸಗಾರಿಕೆ ಲಾಕ್ಡೌನ್ ಇದ್ರೂ ಕೂಡ ಕರ್ತವ್ಯ ನಿರ್ವಹಿಸಿರುವ ಬಗ್ಗೆ ಹಾಜರಾತಿದೆ, CC ಕ್ಯಾಮೆರಾದ ಫುಟೇಜ್ಗಳಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಮಾತ್ರ ಅಲ್ಲ, ಹಲವು ಅಕಾಡೆಮಿಗಳು, ನಿಗಮ ಮಂಡಳಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಸಹಜವಾಗಿಯೇ ಗೌರವ ಮಾಸಿಕ ಧನ ಮತ್ತು ಪ್ರಯಾಣ ಭತ್ಯವನ್ನು ಪಡೆದಿದ್ದಾರೆ. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಈ ಒಂದು ಅರವಿಂದ್ ಶಾನ್ಭೋಗ್ ಅವರು ನನ್ನ ಬಗ್ಗೆ ಮತ್ತು ತುಳು ಅಕಾಡೆಮಿ ಅಧ್ಯಕ್ಷರ ಬಗ್ಗೆ ಇಬ್ಬರ ಬಗ್ಗೆ ಮಾತ್ರ ಆರೋಪವನ್ನು ಮಾಡಿದರು. ನಾವಿಬ್ಬರು ಮಾತ್ರ ಅದಕ್ಕೆ ನಾವು ಉತ್ತರವನ್ನು ಕೊಡುವಂತಾಯಿತು. ಈ ರೀತಿ ಮಾಡಿದ್ದಾರೆ. ಈಗ ಆ ತಿಂಗಳಲ್ಲಿ 1,40,000 ಕಿಟ್ಟನ್ನು ಕೊಟ್ಟರೂ ಕೂಡ ನಾವು ಸರ್ಕಾರದಿಂದ ಕೇವಲ 1 ಲಕ್ಷ ರೂಪಾಯಿಯನ್ನು ಮಾತ್ರ ಪಡೆದಿದ್ದೇವೆ. 99,000 ಬಿಲ್, 40,000 ನನ್ನ ಕೈಯಿಂದ ನಾನು ಭರಿಸಿದ್ದೇನೆ. ಆಮೇಲೆ ನಾವು ಕೊಟ್ಟಂಥ ವಸ್ತುಗಳು ಆ 1,000 ಏನು ಬೆಲೆ ಇದೆ ಅದರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಸಾಕ್ಷಿ ಸಮೇತ ನಾವು ಸಾಬೀತು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನಾವು 277 ಮಂದಿಗೆ ಆ ತಿಂಗಳಲ್ಲಿ ನಾವು ನೇರವಾಗಿ 2,000 ಹಣವನ್ನು ನೇರವಾಗಿ ಖಾತೆಗೆ ಮಾಡುವಂಥದ್ದು ಹೊಂದಿದ್ದೆವು. ಅದಕ್ಕೋಸ್ಕರ ಅದೇ ತಿಂಗಳಲ್ಲಿ 4-5 ಕಾರ್ಯಕ್ರಮ ಸಭೆಯನ್ನು ನಾವಿಲ್ಲಿ ಮಾಡಬೇಕಾಗಿತ್ತು, ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು. ಯಾಕಂತ ಹೇಳಿದರೆ ಕೂತುಕೊಂಡಲ್ಲಿ ನಮಗೆ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅಕಾಡೆಮಿಗೆ ನಾವು ಬಂದೇ ಆ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಕೂಡ ನಾವು ಮಾಡಿದ್ದೇವೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.